ಬರೋಬ್ಬರಿ 22 ಕಿಲೋಮೀಟರ್ನಷ್ಟು ಸಿನಿಮಾ ಸ್ಟೈಲ್ನಲ್ಲಿ ಗೋಕಳ್ಳರನ್ನ ಚೇಸ್ ಮಾಡಿದ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿರುವ ಘಟನೆ ಹರಿಯಾಣದ ಸೋನ್ಹಾದಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಹ್ಯಾ, ಬಲ್ಲು, ತಸ್ಲಿಂ ಮತ್ತು ಖಾಲಿದ್ ಎಂಬ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಟ್ರಕ್ ಮೂಲಕ ಗೋವುಗಳನ್ನು ಅಕ್ರಮ ಕಳ್ಳಸಾಗಣೆ ಮಾಡುತ್ತಿದ್ದಾರೆ ಎಂಬುದರ ಕುರಿತು ಗೋರಕ್ಷಕರ ಮೂಲಕ ಖಚಿತ ಮಾಹಿತಿ ಪಡೆದ ಪೊಲೀಸರು ಈ ದಾಳಿಯನ್ನು ನಡೆಸಿ ಗೋವುಗಳನ್ನು ರಕ್ಷಣೆ ಮಾಡುವ ಜೊತೆಗೆ ಗೋಕಳ್ಳರನ್ನ ಹಿಡಿಯಲು ಗೋವುಗಳನ್ನು ತುಂಬಿಸಲಾಗಿದ್ದ ವಾಹನವನ್ನು ಚೇಸ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಆರೋಪಿಗಳು ನಾಡ ಬಂದೂಕಿನಿಂದ ಪೊಲೀಸರ ಹಾಗೂ ಗೋರಕ್ಷಕರತ್ತ ಫೈರಿಂಗ್ ಮಾಡಿದ್ದಾರೆ. ತಾವು ಸಿಕ್ಕಿ ಬೀಳ್ತೀವಿ ಎಂದು ಗೊತ್ತಾಗ್ತಿದ್ದಂತೆ ಚಲಿಸುತ್ತಿದ್ದ ಗಾಡಿಯಿಂದಲೇ ಗೋವುಗಳನ್ನು ಒಂದೊಂದಾಗಿ ರಸ್ತೆಗೆ ನೂಕಿದ್ದಾರೆ. ಸದ್ಯ ಬಂಧಿತ ಆರೋಪಿಗಳಿಂದ ಸಜೀವ ಗುಂಡುಗಳು ಹಾಗೂ ನಾಡ ಬಂದೂಕುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗೋವುಗಳನ್ನು ನೆಲಕ್ಕೆ ಬೀಳಿಸುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇನ್ನು ಟ್ರಕ್ನಲ್ಲಿ 7 ಗೋವುಗಳು ಇದ್ದು ಅನ್ನೋ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ. कोई दिक्कत ना, आदमी खा जाएगा भाई। क्या भैया खिड़की खोल दी अपनी, खिड़की करते है ना, खोल दी खोल दी चल कर कोई दिक्कत वो यूटर्न ले होगो भाई, जो भी है वो देखिए टिकट दे यो बहन को वीडियो बनाने में चक्कर में सभी पूरा देंगे। अरे पागल है क्या तू रिंकू?